नमः नैरत्ये भूव्रतां लक्ष्मी शर्वाण्ये नमो नमः दुर्गाये दुर्गमाराये साराये सर्वकारिण्यै ख्याते तदेव कृष्णाये धूम्रायै सततं नमः अतिसौम्याते रौद्राये रतातस्यै नमो नमः नमो जगत्प्रतिष्ठाये देवी कृत्ये नमो नमः या देवी सर्वभूतेषु मात्ररूपेण संस्थिता नमस्तस्यै 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 नमो नमः कनकनकगजै स्थापिता हेमकुम्भैः नित्यं सा पद्महस्ता मम वसतगृहे ಸಂಪತ್ತು ನಮ್ಮ ಗರಿಸಾವನ ಆ ಸಂಪತ್ತು ನಮ್ಮನೆ ಅನುಭವಿಸಂಗ ದೇವಗವಾಗಿ ಅನುಗ್ರಹ ಮಲ್ಪುಡು ಸಂಕಲ್ಪಡ್ತಾವ ಶಾಶಕ್ಯ ಕೃತಿಕಾ ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ಪೂಜೆನ ಕೂಡ ಹಿರಣ್ಯ ಮಧ್ಯದ ಪರ ಅರ್ಪಣೆ ಮಾಡ್ತೀವಿ ಮಂತ್ರಿ ಸೇವೆಯನ್ನು ಕೂಡ ಮಹಾಲಕ್ಷ್ಮೀ ದೇವಿ ಸಾನ್ನಿಧ್ಯದಲ್ಲಿ ಸ್ವೀಕಾರ ಮಾಡ್ತೀವಿ ಮೂಲಕವಾಗಿ ವ್ಯವಹಾರ ಪ್ರಾರಂಭ ಮಾಡ್ಕೊಂಡ್ಬರ್ತಾವೆ ಜಪಾಪಾನಿ ತನ್ಮಾಂತಕತಾನಿ ಕಾತಾನಿ ಕಾನಿ ಮನಜ್ಜಂತಿ ಇವತ್ತು ಪುತ್ತೂರಿನಲ್ಲಿ ಲೋಕಾರ್ಪಣೆಗೊಂಡಂಥ ಪೂಜಾ ಸಾಮಗ್ರಿಗಳ ಮಳಿಗೆ ಸುಭದ್ರಾ ಟ್ರೇಡರ್ಸ್ನ ಈ ಒಂದು ಉದ್ಘಾಟನಾ ಶುಭ ಸಂದರ್ಭದಲ್ಲಿ ಬರೆಸಿರುವಂಥ ಬಾಲಕೃಷ್ಣ ತಂತ್ರಿಯವರು, ಮತ್ತು ಜಗನ್ಯಾಸ ಅವರು, ಚಿದಾನಂದ ಮೈಲಾಡಿ ಅವರು, ಅರುಣ್ ತುತ್ತಿಲ್ ಅವರು ಸೇರಿರುವಂಥ ಎಲ್ಲ ಬಂಧುಗಳು, ಇವತ್ತು ದೇಶ ಧಾರ್ಮಿಕತೆಯತ್ತ ಹೋಗುವಂಥ ಸಂದರ್ಭದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಇವತ್ತು ಹಿಂದೂಗಳು ಪೂರೈಸಬೇಕಿದ್ರೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಸಾಮಗ್ರಿಗಳನ್ನು ಒದಗಿಸುವಂಥ ವ್ಯವಸ್ಥೆ ಬಹುಶಃ ಇವತ್ತು ಈ ಸುಭದ್ರಾ ಟ್ರೇಡರ್ಸ್ ಮಾಡಿದ ಅದಕ್ಕೆ ಅದರ ಮಾಲಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಧುನಿಕ ಜಗತ್ತಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟು ಅಂತ ಇದೆ. ಯಾವುದೋ ಒಂದು ಶುಭ ಮಂಗಳ ಕಾರ್ಯಕ್ರಮ ಮಾಡೋದಿದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಹುಶಃ ಈ ಸುಭದ್ರಾ ಟ್ರೇಡರ್ಸ್ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಇವತ್ತು ಆರಂಭಗೊಂಡಿದೆ. ಮುಂದಿನ ದಿನಗಳಲ್ಲಿ ಪುತ್ತೂರು ಆಸುಪಾಸಿನ ಎಲ್ಲ ನಮ್ಮ ಏನು ಹಿಂದೂಗಳಿದ್ದಾರೆ ತಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವಂಥ ಸಂದರ್ಭದಲ್ಲಿ ಈ ಮಳಿಗೆಯ ಎಲ್ಲ ಸವಲತ್ತನ್ನು ಉಪಯೋಗ ಮಾಡಿಕೊಂಡು ಈ ಸಂಸ್ಥೆಯ ಮಾಲೀಕರಿಗೂ ಒಂದಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಲಿ. ಇವತ್ತು ಆರಂಭ ಆಗುವಂಥ ಈ ಮಳಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ, ಮಾಲಿಂಗೇಶ್ವರನ ಅನುಗ್ರಹ ಸಿಗಲಿ ಅಂತೇಳಿ ಹಾರೈಸ್ತಾ ಶುಭವನ್ನು ಆಶಿಸ್ತಾರೆ. ಈ ಶುಭ ಮಳಿಗೆ ಉದ್ಘಾಟನೆ ಸಮಾರಂಭದಲ್ಲಿ ನಾನು ಎರಡು ಕಿವಿ ಮಾತು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದರ ಮಾಲೀಕರಿಗೆ ಒಂದು ವ್ಯಾಪಾರ ವೃದ್ಧಿಯಾಗಬೇಕಾದ್ರೆ ಒಂದು 4 ವಿಚಾರವನ್ನು
ಅದನ್ನು ಮನಸ್ಸಿಗೆ ಇಟ್ಟುಕೊಳ್ಬೇಕು. ಒಂದು ಗ್ರಾಹಕರು ಮತ್ತು ಮಾಲೀಕರು ಇವರೊಳಗಿನ ಸಂಬಂಧ, ಸ್ನೇಹ ಸಂಬಂಧ ಇಟ್ಟುಕೊಳ್ಬೇಕು. ಎರಡನೇದು ಕೊಡುವಂಥ ವಸ್ತುವಿನ ಗುಣಮಟ್ಟ. ನೀವು ಯಾವ ವಸ್ತುವನ್ನು ಗ್ರಾಹಕರಿಗೆ ಕೊಡ್ತೀರಾ ಅದರ ಗುಣಮಟ್ಟ ಉನ್ನತ ಮಟ್ಟದಲ್ಲಿ ಇರಬೇಕು. ಇನ್ನೊಂದು ಅದರ ಬೆಲೆ ಕಾಂಪಿಟೇಟಿವ್ ರೇಟ್ನಲ್ಲಿರಬೇಕು. ಜನಸಾಮಾನ್ಯರಿಗೆ ಕೂಡ ಅದನ್ನು ಖರೀದಿಸುವಂಥ ಮಟ್ಟದಲ್ಲಿ ಇರಬೇಕು. ಆದರೆ ಮಾತ್ರ ವ್ಯಾಪಾರ ಬೆಳೆಸಲಿಕ್ಕೆ ಆಗ್ತದೆ. ಹಾಗೂ ಗ್ರಾಹಕರೊಡನೆ ಉತ್ತಮ ಸಂಬಂಧ. ನಮ್ಮ ಶೇಷಪ್ಪರ ಮಗನಿಗೆ ಹಿಂದೆ ಬೇರೆ ಸಂಸ್ಥೆಯಲ್ಲಿ ದುಡ್ದವರು, ಇಲ್ಲಿ ಹತ್ತಿರ ಇದ್ದ ಒಂದು ಮಳಿಗೆಯಲ್ಲಿ ದುಡ್ದವರು, ಅವರಿಗೆ ಗೊತ್ತಿದೆ. ಆದ ಕಾರಣ ಈ 4 ವಿಚಾರಗಳನ್ನು ಮನಸ್ಸಲ್ಲಿ ಯಾರು ಇಟ್ಟುಕೊಂಡು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮತ್ತು ಪುತ್ತೂರಿನ ಬೆಳವಣಿಗೆಗೆ ಪೂರಕವಾಗಿ APMC ರಸ್ತೆಯಲ್ಲಿ ಒಂದು ವಾಹನ ಪಾರ್ಕಿಂಗ್ ಮಾಡಿ ಸಾಮಾನನ್ನು ಖರೀದಿಸುವಂಥ ವ್ಯವಸ್ಥೆ ಇಲ್ಲಿದೆ. ಪೂಜಾ ಸಾಮಗ್ರಿಗಳು ಬೇರೆ ಬೇರೆ ಕಡೆ ಇದೆ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ ಇವತ್ತು ವಾಹನದಲ್ಲಿ ಬಂದು ತೆಗೆದುಕೊಂಡು ಹೋಗುವಂಥ ಒಂದು ಸಮಸ್ಯೆ ಎಲ್ಲರಿಗೂ ಕಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಈ ಕಟ್ಟಡದಲ್ಲಿ ಈ ಸಂಸ್ಥೆ ಬೆಳಗಿದೆ. ಶೇಷಪ್ಪ ಗೌಡರು ಮತ್ತು ಭರತರವರ ಪ್ರಯತ್ನದಿಂದ ಗ್ರಾಹಕರಿಗೆ ಉತ್ತಮ ಒಂದು ಸೇವೆ ಸಿಕ್ಕಲಿ. ಆ ಮೂಲಕ ನೀವು ಕೂಡ ಬೆಳೆಯಿರಿ, ಊರಿನವರು ಕೂಡ ಬೆಳೆಯಲಿ ಎಂದು ಶುಭವನ್ನು ಹಾರೈಸಿದರು. ಪೂಜಾ ಸಾಮಗ್ರಿಗಳ ಮಳಿಗೆ ಇವತ್ತು ಸುಭದ್ರಾ ಟ್ರೇಡರ್ಸ್ ಇವತ್ತು ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ. ಪುತ್ತೂರಿಗೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಒಂದು ಸಂಸ್ಥೆ ಇವತ್ತು ಆರಂಭಗೊಂಡಿದೆ. ವಿಶೇಷವಾಗಿ ಇವತ್ತು ನಂಬಿಕೆಗಳ ಆಧಾರದಲ್ಲಿ ಇರುವವರು ನಾವೆಲ್ಲ ಇದ್ದೀವಿ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಒತ್ತನ್ನು ಕೊಡುವಂಥ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ನಮ್ಮೆಲ್ಲರ ಬದುಕು ಇರ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಹಿತ್ಯವನ್ನು ಪೂರೈಸ್ತಕ್ಕಂಥ ದೃಷ್ಟಿಕೋನದಿಂದ ಒಂದು ಒಳ್ಳೆಯ ಮಳಿಗೆ ಆರಂಭಗೊಂಡಿದೆ. ಈ ಮಳಿಗೆಯು ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿಯನ್ನು ಕರುಣಿಸಲಿ, ಇನ್ನಷ್ಟು ಮಳಿಗೆಗಳನ್ನು ಮಾಡತಕ್ಕಂಥ ಶಕ್ತಿಯನ್ನು ಅವರಿಗೆ ಭಗವಂತ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸ್ತೀನಿ. ಪುತ್ತೂರಿನಲ್ಲಿ ಇವತ್ತು ಸುಭದ್ರಾ ಟ್ರೇಡರ್ಸ್ ಎಂಬ ಪೂಜಾ ಸಾಮಗ್ರಿಗಳ ಮಾರಾಟಕ್ಕೆ ಮಳಿಗೆ ಪ್ರಾರಂಭಗೊಂಡಿದೆ. ಭಾಳ ವಿಶೇಷವಾಗಿ ಆ ಒಂದು ಪೂಜಾ ಸಾಮಗ್ರಿಗಳ ವಿಷಯದಲ್ಲಿ ಪರಿಣತಿ ಇದ್ದು ಎಲ್ಲ ಅನುಭವಗಳನ್ನು ಹೊಂದಿ ಭಾಳಷ್ಟು ವರ್ಷಗಳ ಅನುಭವ ಇರುವಂಥ ಇವತ್ತು ಅವರು ಅದನ್ನು ಪ್ರಾರಂಭಿಸಿ ಇವತ್ತು ಭಾಳ ಪ್ರಮುಖ ರಸ್ತೆಯಲ್ಲಿ ಜನರಿಗೆಲ್ಲರಿಗೂ ಪಾರ್ಕಿಂಗ್ ವ್ಯವಸ್ಥೆ ಮತ್ತಿತರ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುವಂಥ ಒಂದು ಜಾಗದಲ್ಲಿ ಈ ಒಂದು ಮಳಿಗೆ ಇವತ್ತು ಪ್ರಾರಂಭಗೊಂಡಿದೆ. ಈ ಮಳಿಗೆಯ ಬಗ್ಗೆ ಇವತ್ತು ಧಾರ್ಮಿಕವಾಗಿ ಎಲ್ಲ ಕಡೆಗಳಲ್ಲಿ ಪೂಜಾ ಪುರಸ್ಕಾರಗಳು ನಿರಂತರವಾಗಿ ನಡೀತಾ ಇರುತ್ತದೆ. ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿಕೊಂಡು ಕೊಡುವಂಥ ಒಂದು ದೊಡ್ಡ ಜವಾಬ್ದಾರಿ ಈ ಮಳಿಗೆಯಲ್ಲಿರುತ್ತದೆ. ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಶೇಷಪ್ಪ ಗೌಡ ನಮ್ಮ ಭಾಳ ಆತ್ಮೀಯರು, ಅವರ ಸಹೋದರನ ಮಗ, ಅವರು ಈ ಒಂದು ಮಳಿಗೆಯನ್ನು ನಡೆಸಿಕೊಂಡು ಬರುವ ವಿಚಾರದಲ್ಲಿ ಇದರಲ್ಲೇ ತುಂಬ ವರ್ಷಗಳಿಂದ ಭಕ್ತರ ಅಂದರೆ ಧಾರ್ಮಿಕವಾಗಿ ಪೂಜೆ ಇರ್ಬೋದು, ದೈವದ ಕಾರ್ಯಗಳು ಇರ್ಬೋದು, ದೇವಸ್ಥಾನಗಳಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ
ಅದಕ್ಕೆ ಸಂಬಂಧಪಟ್ಟು ಏನೇನು ಬೇಕಾಗಿದೆ ಅದನ್ನೆಲ್ಲವನ್ನು ಒಟ್ಟು ಜೋಡಿಸಿಕೊಂಡು ಕೊಡುವಂಥ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ. ಇವತ್ತು ಗಣ್ಯ ಅತಿಥಿಗಳೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ನನಗೂ ಭಾಳ ವರ್ಷಗಳಿಂದ ಪರಿಚಿತರಿರುವಂಥವರು ಇವರು. ಹಾಗಾಗಿ ಇವರು ಖಂಡಿತವಾಗಿ ಇದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳುವ ಭರವಸೆ ಇದೆ. ಹಾಗೆ ನಾನು ಹೇಳುವಂಥದ್ದಿಷ್ಟೇ, ಇನ್ನೂ ಈ ತಾಲೂಕು ಅಥವಾ ಈ ಗಡಿಭಾಗ ಯಾವ ಭಾಗದಲ್ಲಾದರೂ ಪೂಜೆ ಪುರಸ್ಕಾರ ದೇವಸ್ಥಾನ ಅಥವಾ ಯಾವುದೇ ಧಾರ್ಮಿಕ ಕೆಲಸ ಕಾರ್ಯಗಳಿದ್ದರೂ ಸಹ ಒಮ್ಮೆ ನಿಮಗೆ ಸುಭದ್ರಾ ಟ್ರೇಡರ್ಸ್ APMC ರಸ್ತೆಯನ್ನು ನೆನಪಾಗಲಿ. ನಿಮಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳು ಧಾರ್ಮಿಕ ಕೆಲಸಕ್ಕೆ ಪೂರಕವಾಗುವಂಥ ಏನೇನೆಲ್ಲ ಬೇಕಾಗಿದೆ ಅದೆಲ್ಲವೂ ಇಲ್ಲಿ ಜೋಡಿಸಲ್ಪಟ್ಟಿದೆ ಮತ್ತು ಅದನ್ನು ಸಮರ್ಪಕವಾಗಿ, ಅದಕ್ಕಿಂತಲೂ ಭಾಳ ಮುಖ್ಯವಾಗಿ ಒಂದು ರೀತಿಯಲ್ಲಿ ಕೆಲವು ಕಡೆ ಹೆಚ್ಚು ದರಗಳಿರ್ತದೆ. ಈ ದರಗಳಲ್ಲಿ ಸ್ವಲ್ಪ ಕಾಂಪಿಟೇಷನ್ ಆದಾಗ ನಿಜವಾದ ದರ ಯಾವುದು ಅಂತೇಳಿ ನಮಗೆ ಗೊತ್ತಿರುವುದಿಲ್ಲ, ಗ್ರಾಹಕರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಇಂಥ ಅಂಗಡಿಗಳು ಇಂಥ ಮಳಿಗೆಗಳು ಪ್ರಾರಂಭಗೊಂಡಾಗ ಒಂದು ರೀತಿಯ ಕಾಂಪಿಟೇಷನ್ ಬರ್ತದೆ. ಯಾಕೆಂದರೆ ದರದಲ್ಲಿ ಸರಿಯಾದ ದರಕ್ಕೆ ಕೊಡ್ತೇನೆ ಅಂತ ಹೇಳುವ ಭರವಸೆಯನ್ನು ಅವರು ಕೊಡ್ತಾ ಇದ್ದಾರೆ. ಹಿತವಾದ ಅಂದರೆ ಎಲ್ಲರಿಗೂ ಹಿತ ಹಿಡಿಸುವಂಥ ಮತ್ತು ನಿಜವಾದ ಒಂದು ಪ್ರೈಸ್, ದೊಡ್ಡ ಲಾಭವನ್ನು ನಾವು ಪಡ್ಕೊಳ್ಳೋದಿಲ್ಲ. ಸಣ್ಣ ಲಾಭದಲ್ಲೇ ಈ ವ್ಯಾಪಾರ ಮಾಡಿದರೆ ನಮಗೆ ಸಾಕಾಗ್ತದೆ. ಹಾಗಾಗಿ ಅಂಥ ದೃಷ್ಟಿಯಲ್ಲಿ ಈ ವ್ಯಾಪಾರವನ್ನು ಅವರು ಇವತ್ತು ಪ್ರಾರಂಭಿಸ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಅವರು ಖಂಡಿತವಾಗಿ ಯಶಸ್ವಿ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಪುತ್ತೂರು ತಾಲೂಕು ಅಥವಾ ಈ ಭಾಗದ ಎಲ್ಲರಿಗೂ ಯಾರಿಗೆಲ್ಲ ಅನುಕೂಲ ಇದೆ ಅವರೆಲ್ಲರೂ ಈ ಸುಭದ್ರಾ ಟ್ರೇಡರ್ಸಿಗೆ ಬಂದು ನಿಮ್ಮ ಪೂಜೆ ಪುರಸ್ಕಾರ ಇಂಥ ಯಾವುದೇ ಕಾರ್ಯಕ್ರಮಗಳು ಧಾರ್ಮಿಕವಾದ ಕಾರ್ಯಕ್ರಮಗಳಿದ್ದರೆ ನಿಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖಂಡಿತವಾಗಿ ಖರೀದಿಸಿ ಗುಣಮಟ್ಟದ ಸಾಮಗ್ರಿಗಳ ಜೊತೆಯಾಗಿ ಕಡಿಮೆಯ ಬೆಲೆಯಲ್ಲಿ ಮಿತವಾದ ಬೆಲೆಯಲ್ಲಿ ನಿಮ್ಮ ವಸ್ತುಗಳನ್ನು ಇಲ್ಲಿಂದ ಖರೀದಿಸಬಹುದು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸುವುದಲ್ಲದೆ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾದಂಥ ಒಂದು ಸಂಸ್ಥೆ ಸುಭದ್ರಾ ಟ್ರೇಡರ್ಸ್ ಆಗ್ತದೆ ಅಂತ ಹೇಳುವ ವಿಶ್ವಾಸದೊಂದಿಗೆ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.